ನಮಸ್ಕಾರ ಎಲ್ಲ ಸ್ನೇಹಿತರಿಗೆ. ನಟಿ ವಿಜಯಲಕ್ಷ್ಮಿ ಅವರ ಒಂದು ಕಣ್ಣೀರಿಗೆ ಬೆಲೆ ಇಲ್ಲದಂತಾಗಿದೆ. ಆ ಒಂದು ವಿಷಯವಾಗಿ ಮಾತಾಡಬೇಕಂತ ಬಂದಿದ್ದೀನಿ. ಈ ವಾಣಿಜ್ಯ ಮಂಡಳಿ ಅಂತ ಏನಿದೆ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಾಣಿಜ್ಯ ಮಂಡಳಿ ಏನು ಮಾಡ್ತಿದೆ, ಒಂದು ಹೆಣ್ಣು ತನ್ನ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ತನ್ನ ಹತ್ರ ದುಡ್ಡಿಲ್ಲ ಅಂತೇಳಿ ಭಿಕ್ಷೆನಾದರೂ ಕೊಡಿ, ನನಗೆ ಭಿಕ್ಷೆನಾದರೂ ಕೊಡಿ ನಿಮ್ಮ ಮೂಲಕ ಅಂತೇಳಿ ಇಷ್ಟು ಗೋಗೊರಿತಾ ಇದ್ರೂ ಆಕೆಯ ಒಂದು ಕಣ್ಣೀರಿಗೂ ಬೆಲೆ ಕೊಡದಂತೆ ವಾಣಿಜ್ಯ ಮಂಡಳಿ ಏನು ಮಾಡ್ತಿದೆ? ಅವಳಿಂದ ಕನ್ನಡ ಇಂಡಸ್ಟ್ರಿಗೆ ಹೆಸರು ಬಂದಿಲ್ವಾ? ಆಕೆ ನಟಿ ಅಲ್ವಾ? ಆಕೆ ಹಿರಿಯ ನಟಿ ಆಗಲಿಲ್ವಾ? ಈಗ ಆಕೆಯಿಂದ ಇವ್ರು ಏನು ಪ್ರಯೋಜನಗಳನ್ನ ಪಡ್ಕೊಂಡಿಲ್ವಾ? ಇವರು ಅವರಿಗೂ ವಾಣಿಜ್ಯ ಮಂಡಳಿಗೂ ಸಂಬಂಧನೇ ಇಲ್ವಾ? ವಾಣಿಜ್ಯ ಮಂಡಳಿಗೆ ಇನ್ನೂ ಗಮನಕ್ಕೆ ಬಂದಿಲ್ವೇನೋ ಈ ವಿಷಯ. ಪಾಪ ಬೇರೆ ದುಡ್ಡಿರ್ತಕ್ಕಂಥ ತುಂಬ ಜನ ಇದ್ದೀರಾ ಇಂಡಸ್ಟ್ರಿಯಲ್ಲಿ. ಒಬ್ಬೊಬ್ಬರು 5,000 ರೂಪಾಯಿ, 1,000 ರೂಪಾಯಿ ಅಂದ್ರೂ ಆಕೆ ಕಷ್ಟ ತೀರುತ್ತೆ. ಈ ಟೈಮಿಗೆ ಇರೋದಕ್ಕೆ ಮನೆ ಇಲ್ಲ ಅಂತ ಹೋಗರಿತಾರೆ. ಬೇಕಾದಷ್ಟು ಕಾಂಟ್ರವರ್ಸಿ ಆಗ್ತಿದೆ. ಅವರ ಒಂದು ಕಣ್ಣೀರಿಗೆ ಬೆಲೆ ಇಲ್ಲದೆ ಅವರನ್ನೇ ಕಾಂಟ್ರವರ್ಸಿ ಮಾಡ್ತಿದ್ದಾರೆ ಜನಗಳು ಹೊರತು ಆಕೆ ಕಷ್ಟಕ್ಕೆ ಸ್ಪಂದಿಸೋ ಅಂಥವ್ರು ಯಾರೂ ಇಲ್ಲ. ಯಾಕೆ ವಾಣಿಜ್ಯ ಮಂಡಳಿ ಗಮನಕ್ಕೆ ಬರ್ತಾ ಇಲ್ಲ? ಇದು ಯಾಕೆ ವಾಣಿಜ್ಯ ಮಂಡಳಿ ಅವರು ಹೆಲ್ಪ್ ಮಾಡ್ತಾ ಇಲ್ಲ ಆಕೆಗೆ? ಏನಾಗಿದೆ? ಆಕೆಯ ಪರಿಸ್ಥಿತಿಗಳು ಬೇರೆ ಏನಾದರೂ ಇದೆಯಾ? ಆಕೆಯಿಂದ ಬೇರೆ ಏನಾದರೂ ಇವರಿಗೆ ತೊಂದರೆ ಆಗಿದೆಯಾ? ಅನ್ಯಾಯ ಆಗಿದೆಯಾ? ಬೇರೆ ಏನಾದರೂ ವಿಷಯಗಳಿದೆಯಾ? ದ್ವೇಷ ಸಾಧಿಸ್ತಿದ್ದಾರಾ? ಏನು ವಿಷಯ ಗೊತ್ತಿಲ್ಲ. ಒಂದು ಅಂತ್ಯ ಸಂಸ್ಕಾರನ ನಡ್ಸೋಕ್ಕಾಗಿಲ್ಲ ಅಂತಂದಮೇಲೆ ಕನ್ನಡ ಇಂಡಸ್ಟ್ರಿಗೆ ಶೇಮ್ ಆಗಬೇಕು, ನಾಚಿಕೆ ಆಗಬೇಕು. ಕನ್ನಡ ಇಂಡಸ್ಟ್ರಿಗೆ ಒಂದು ಟ್ರಸ್ಟ್ ಮುಂದೆ ಬಂದು ಹೆಲ್ಪ್ ಮಾಡುತ್ತೆ ಆಕೆಗೆ. ವಾಣಿಜ್ಯ ಮಂಡಳಿ ಏನು ಮಾಡ್ತಾ ಇದ್ದೀರಾ? ದುಡ್ಡಿರ್ತಕ್ಕಂಥ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಕೋಟ್ಯಾಧೀಶ್ವರಗಳು ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಏನಾಗಿದೆ ನಿಮಗೆಲ್ಲ? ಆಕೆ ಕಣ್ಣೀರಲ್ವಾ? ಆಕೆ ತಾಯಿ ನಿಮ್ಮ ತಾಯಿ ಅಲ್ವಾ? ಆಕೆ ಕಷ್ಟ ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಅಕ್ಕ ತಂಗಿದ್ದೀರ ಆ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ನೀವು ಹೆಲ್ಪ್ ಮಾಡ್ತಾ ಇರ್ಲಿಲ್ವಾ? ಹೆಲ್ಪ್ ಮಾಡಲ್ವಾ ನೀವು ನಿಮ್ಮ ಅಕ್ಕ ತಂಗಿದ್ದೀರಿಗೆ? ಈ ಟೈಮಲ್ಲಿ ಅವಳು ಕಷ್ಟಪಡ್ತಿದ್ದಾಳೆ, ಹೌದು. ಇದಕ್ಕೆ ಮುಂಚೆ ಅವಳ ಹತ್ರ ನೀವು ದುಡ್ಸ್ಕೊಂಡಿಲ್ವಾ? ಅವಳಿಂದ ಬದುಕಿಲ್ವಾ? ಒಂದೇ ಒಂದು ಹೆಸರನ್ನ, ಒಂದು ಫಿಲಮ್ ಹೆಸರನ್ನ ರಿಜಿಸ್ಟರ್ ಮಾಡಿಸೋಕೆ 1,000 ರೂಪಾಯಿ ಗಟ್ಟಲೆ ಖರ್ಚು ಮಾಡ್ತೀರಾ, ಲಕ್ಷಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡ್ತೀರಾ. ಒಂದು ಸಂಸ್ಕಾರಕ್ಕೆ, ಅಂತ್ಯ ಸಂಸ್ಕಾರಕ್ಕೆ, ಕಡೆಯದಾಗಿ ಅಂತ್ಯ ಸಂಸ್ಕಾರಕ್ಕೆ ದುಡ್ಡು ಕೊಡೋಕ್ಕೆ ನಿಮ್ಗೆ ಯೋಗ್ಯತೆಗಳಿಲ್ವಾ? ಎಲ್ಲಿದೆ ಮನುಷ್ಯತ್ವ? ಎಲ್ಲಿದೆ ಮಾನವೀಯತೆ? ಎಲ್ಲರೆಲ್ಲ ಸತ್ತೋಗ್ಬಿಟ್ಟಿದ್ದ ಮಾನವೀಯತೆ. ಯಾರ ಹತ್ರನೂ ಮಾನವೀಯತೆ ಅನ್ನೋದೇ ಬೆಲೆನೇ ಇಲ್ವಾ? ಅದು ಗೊತ್ತೇ ಇಲ್ವಾ ಯಾರಿಗೂ? ಗೊತ್ತಿಲ್ವಾ ಮಾನವೀಯತೆ ಅಂದ್ರೆ ಯಾರಿಗೂ? ಯಾವ ರೀತಿ ವಿಷಯ ಮುಟ್ಟಿಸ್ಬೇಕು ಅವರು ನಿಮಗೆ? ಭಿಕ್ಷೆ ಬೇಡಿದ್ದಾಯ್ತು, ಕಣ್ಣೀರ್ ಹಾಕಿ ಕೇಳಿದ್ದಾಯ್ತು. ಲೈವ್ಗಳು ಮಾಡಿದ್ರೆ ಲೈವ್ಗಳಿಗೆ ಯಾವ ರೀತಿ ಕಮೆಂಟ್ ಮಾಡ್ತಿದ್ದಾರೆ, ಇವಳಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ಇಷ್ಟು ದಿನ ಎಲ್ಲಿದೆ? ಹೌದು, ಕಷ್ಟ ಬಂದಾಗ್ಲೇನೆ ಎಲ್ರು ನೆನಪಾಗೋದು. ಆ ಕಷ್ಟದಲ್ಲಿ ಸಹಾಯ ಮಾಡ್ದಿರಾ ಆಕೆನ ಬ್ಲೇಮ್ ಮಾಡೋದು ಎಷ್ಟು ಸರಿ? ಮನುಷ್ಯರಾದ ನಮ್ಗೆ ಮಾನವೀಯತೆ ಇಲ್ಲದೆ ಅವಳನ್ನ ಬಯ್ಯೋ ಅಂತವ್ರು ನಮ್ಗೆ ಎಷ್ಟು ಸರಿ? ಏನೇ ಆದ್ರೂ ಒಂದು ಹೆಣ್ಣು ಇನ್ನೆಷ್ಟು ಮಟ್ಟಿಗೆ ದುಡಿಬೋದು? ತಾನು ಬೆಳೆದಿರ್ಬೋದು, ಸುಖವಾಗಿ ಬೆಳೆದು ರಾಯಲ್ ಲೈಫ್ನ ಲೀಡ್ ಮಾಡಿರ್ಬೋದು. ಆಕೆ ಇವತ್ತು ಈ ಕಷ್ಟದಲ್ಲಿದ್ದಾರಂದ್ರೆ ಅವರಿಗೆ ಸಹಾಯ ಮಾಡಿ ನಮ್ಮ ಸಹಾನುಭೂತಿನ ಅವ್ರ ಮೇಲೆ ತೋರಿಸ್ಬೇಕೇ ಹೊರತು ಅವ್ರನ್ನ ಇಲ್ಲದೆ ಇರೋ ರೀತಿ ಅಲಿಗೇಷನ್ಗಳನ್ನ ಮಾಡಿ ಅವ್ರ ಮೇಲೆನೆ ಕಾಂಟ್ರವರ್ಸಿ ಮಾಡಿ ಆಕೆ ಕಣ್ಣೀರಿಗೆ ಬೆಲೆ ಕೊಡದೆ, ಎಸ್ಪೆಷಲ್ ಆಗಿ ಒಂದು ಹೆಣ್ಣು ಅನ್ನೋ ಬೆಲೆ ಕೊಡ್ದಿರಾ ಆಕೆನ ತೆಗಳ್ತಾ ಇರೋದು ನನಗೆ ಯಾಕೋ ಇದು ಸರಿ ಅನ್ನಿಸ್ಲಿಲ್ಲ. ನನಗೆ ಸರಿ ಅನ್ನಿಸ್ಲಿಲ್ಲ. ಕೋಟಿ ತಮ್ಮ ಶೋಕಿಗೋಸ್ಕರ ಖರ್ಚು ಮಾಡೋ ಅಂಥವ್ರು ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಯಾರಿಗೂ ಸಹಾಯ ಮಾಡದೇ ಇರೋ ಅಂಥವ್ರು ಇದ್ದಾರೆ. ಆಕೆ ಕೆಲವ್ರಿಗೆ ಬಾಯಿ ಬಿಟ್ಟು ಹೇಳ್ತಿದ್ದಾರೆ ಸುದೀಪ್ ದೇವ್ರ ಥರ, ಶಿವರಾಜ್ ಕುಮಾರ್ ದೇವ್ರ ಥರ ಅಂತ. ಸುದೀಪ್ ಶಿವರಾಜ್ ಕುಮಾರ್ ಇಬ್ಬರೇನ ಇರೋದು ಇಂಡಸ್ಟ್ರಿಯಲ್ಲಿ? ಬೇರೆಯವ್ರ ಹತ್ರ ದುಡ್ಡಿಲ್ವಾ? ವಾಣಿಜ್ಯ ಮಂಡಳಿ ಒಬ್ಬೊಬ್ಬರ ಹತ್ರ 200 ರೂಪಾಯಿ ಕಲೆಕ್ಟ್ ಮಾಡ್ಬಿಟ್ರು ಆಕೆ ಜೀವನ ಎಲ್ಲೋ ಹೋಗ್ಬಿಡುತ್ತೆ. ಇರೋದಕ್ಕೆ ಮನೆ ಇಲ್ಲ ಅಂತ ಒಂದು ಹೆಣ್ಣು ಬಾಯಿ ಬಿಟ್ಟು ಕೇಳ್ತಿದ್ದು ಅದು ವಾಣಿಜ್ಯ ಮಂಡಳಿ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ಗಮನಕ್ಕೆ ಬರ್ತಾ ಇಲ್ವೋ ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಆಕೆ ಕಣ್ಣೀರಿಗೆ ಬೆಲೆ ಇಲ್ವಾ? ವಿಜಯಲಕ್ಷ್ಮಿ ಒಂದು ಹೆಣ್ಣಲ್ವಾ? ಅವಳಿಂದ ದುಡ್ಸ್ಕೊಂಡು ತಿಂದಿಲ್ವಾ ಇಂಡಸ್ಟ್ರಿ? ಅವರಿಂದ ಇಂಡಸ್ಟ್ರಿಗೆ ಹೆಸರು ಬಂದಿಲ್ವಾ? ಇದೆಲ್ಲ ಈ ಟೈಮಲ್ಲಿ ಗಮನಕ್ಕೆ ಬರಲ್ವಾ? ಆಕೆ ಮತ್ತೆ ಮೇಕಪ್ ಮಾಡ್ಕೊಂಡು ನಾಟಕ ಆಡಿದ್ರೆ ಮಾತ್ರ ನಿಮ್ ಗಮನಕ್ಕೆ ಬರೋದು? ಕಷ್ಟ ಕಣ್ಣೀರಿಗೆ ಬೆಲೆ ಇಲ್ವಾ ಇಲ್ಲಿ? ಹೆಣ್ಮಕ್ಳಿಗೆ ಬೆಲೆ ಇಲ್ವಾ ಇಲ್ಲಿ? ನಾವು ಅನ್ಕೊಂಡ್ವಿ ರಾಜಕೀಯ ವ್ಯಕ್ತಿಗಳು, ಸರ್ಕಾರದವರು ಮಾತ್ರ ಕರುಣೆ ಇಲ್ಲದೆ ಇರೋರು ಅಂತ.
ಇನ್ಕ್ಲೂಡಿಂಗ್ ಎಲ್ಲರೂ ಸೇರಿನೇ ಇದ್ದು ದೇಶ ಹಾಳಾಗ್ತಿದೆ ಅಂತ ನಮಗೆ ಗೊತ್ತಾಗ್ಲಿಲ್ಲ ಇಷ್ಟು ದಿನ. ಸ್ನೇಹಿತರೆ, ಪ್ರತಿಯೊಬ್ಬ ಮುಖಮುಟ ಮಿತ್ರರಲ್ಲಿ ನಾನು ಕೇಳ್ಕೊತಾ ಇರೋದು ಇಷ್ಟೇ, ವಿಜಯಲಕ್ಷ್ಮಿ ಅವರಿಗೆ ಸಹಾಯ ಆಗಲೇಬೇಕು. ಅವರಿಂದ ದುಡ್ಸ್ಕೊಂಡು ತಿಂದಿರೋ ಅಂಥವ್ರು, ಅವರಿಂದ ಬದುಕಿರೋ ಅಂಥವ್ರು, ಅವ್ರ ಹೆಸರೇಳಿ ಹೆಸರು ಮಾಡಿರೋ ಅಂಥವ್ರು, ಅವ್ರ ಹೆಸರೇಳಿ ಇಂಡಸ್ಟ್ರಿನ ನಡೆಸಿರೋ ಅಂಥವ್ರು, ಈ ಮೂಲಕ ಅವರಿಗೆ ಸಹಾಯ ಆಗಬೇಕಂದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ವಾಣಿಜ್ಯ ಮಂಡಳಿ ಅವರಿಗೆ ಹೆಲ್ಪ್ ಮಾಡೋ ಥರ ಒಂದು ಟ್ರಸ್ಟ್ಗೆ, ಒಂದು ಸಂಘಟನೆ ಅವರಿಗೆ ಇರತಕ್ಕಂಥ ಮಾನವೀಯತೆ ಒಂದು ವಾಣಿಜ್ಯ ಮಂಡಳಿಗಿಲ್ಲ ಅಂದರೆ ಶೇಮ್ ಆಗಬೇಕು, ನಿಮಗೆ ನಾಚಿಕೆ ಆಗಬೇಕು ವಾಣಿಜ್ಯ ಮಂಡಳಿಗೆ. ಇದ್ರ ಮೇಲೆ ಇನ್ನೇನು ಹೇಳಕ್ಕೆ ಇಷ್ಟ ಇಲ್ಲ ನನಗೆ. ಆಕೆ ಕಣ್ಣೀರಿಗೆ ಸಾರ್ವಜನಿಕರಾದ ನಾವೇ ಬೆಲೆ ಕೊಡಿಸ್ಬೇಕು, ಒಂದು ಹೆಣ್ಣಿಗೆ ನಾವೇ ನ್ಯಾಯ ಕೊಡಿಸ್ಬೇಕು. ದಯವಿಟ್ಟು ಸ್ನೇಹಿತರ ಈ ವಿಡಿಯೋನ ಶೇರ್ ಮಾಡ್ತಾ ವಿಜಯಲಕ್ಷ್ಮಿ ಅವರ ಕಷ್ಟಕ್ಕೆ ಪ್ರತಿಯೊಬ್ಬರು ನಮ್ಮ ಕೈಲಾದಷ್ಟು ಸಹಾಯನ ಮಾಡೋಣ ಅಂತ ಹೇಳ್ತಾ, ಒಂದು ಟ್ರಸ್ಟಿನವರು ಆಕೆ ಫೋನ್ ನಂಬರು ಅಕೌಂಟ್ ನಂಬರ್ನೆಲ್ಲ ಹಾಕಿರ್ತಾರೆ. ಒಬ್ಬೊಬ್ರು 1 ರೂಪಾಯಿ ಸಹಾಯ ಮಾಡಿದ್ರು 1 ಕೋಟಿ ಜನಕ್ಕೆ ಒಳ್ಳೆ ಮನಸ್ಸಿದ್ರು ಅವರಿಗೆ 1 ಕೋಟಿ ಹೋಗಿ ತಲುಪಲಿ. ನಮಗೆ 1 ರೂಪಾಯಿ ಹಾಳಾಗೋದ್ರೆ ನಾವು ಏನು ಹಾಳಾಗೋಗಲ್ಲ. 1 ರೂಪಾಯಿಂದನೂ ಅವರಿಗೆ ಸಹಾಯ ಆಗುತ್ತೆ ಅನ್ನೋದಾದ್ರೆ 1 ರೂಪಾಯಿನ ನಾವು ಹಾಕೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.